ಕೋಟೆ ತಾಲೂಕಿನ ಆದಿವಾಸಿ ಮಕ್ಕಳ ಕೂಟಗಳ ಸಂಗಮ ಮತ್ತು ಪೀಪಲ್ ಟ್ರೀ ಸಂಸ್ಥೆ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಹಿರಿಯ ಪತ್ರಕರ್ತರು ಮತ್ತು ಸಂಪಾದಕರು ಆದಂತಹ ಅಂಶಿ ಪ್ರಸನ್ನ ಕುಮಾರ್ ಮಾತನಾಡಿ, ಆದಿವಾಸಿ ಸಮುದಾಯದ ಮಕ್ಕಳು ಯಾವುದೇ ಕಾರಣಕ್ಕೂ ಶಿಕ್ಷಣದಿಂದ ವಂಚಿತರಾಗಬಾರದು. ಮತ್ತೆ ಅವರಿಗೆ ಮೂಲಭೂತವಾಗಿ ಸಿಗಬೇಕಾದ ಸವಲತ್ತುಗಳು ಸಕಾಲದಲ್ಲಿ ದಕ್ಕಬೇಕು. ಈ ನಿಟ್ಟಿನಲ್ಲಿ ಸರ್ಕಾರಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಶ್ರಮಿಸಬೇಕು ಎಂದು ಕರೆ ನೀಡಿದರು. ಇದೇ ವೇದಿಕೆಯಲ್ಲಿ ತಹಶೀಲ್ದಾರ್ ಜೆಡಿಎಸ್ ಯುವ ಮುಖಂಡ ಜಯಪ್ರಕಾಶ್, ರತ್ನಾಂಬಿಕೆ, ಗ್ರೇಡ್ 2 ತಹಶೀಲ್ದಾರ್ ಸಣ್ಣರಾಮಪ್ಪ, ಬಿಇಒ ಉದಯ್ ಕುಮಾರ್, ತಾಲೂಕು ಆರೋಗ್ಯಾಧಿಕಾರಿ ರವಿಕುಮಾರ್, ಸೆಂದಿಲ್ ಕುಮಾರ್, ಬಿಜೆಪಿ ಮುಖಂಡ ಶಿವಕುಮಾರ್, ಆದಿವಾಸಿ ಮುಖಂಡರಾದ ಮೊತ್ತ ಸೋಮಣ್ಣ, ವಿಜಿಕುಮಾರ್, ಕಾಳಕಲ್ಕರ್, ಗಂಗೆ, ಚೋಮಮ್ಮ, ರುದ್ರಪ್ಪ ಜವರೇಗೌಡ, ಸುರೇಶ್ ಹಾಜರಿದ್ದರು. ವರದಿ ಮಾಲಾರ ಮಹದೇವಸ್ವಾಮಿ. ತಾಲೂಕಿನ ಸುಮಾರು 22 ಹಾಡಿಗಳಲ್ಲಿ ಅವರು ಆದಿವಾಸಿಗಳ ಕ್ಷೇಮಾಭಿವೃದ್ಧಿಗೋಸ್ಕರ ಆರೋಗ್ಯ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಸಮುದಾಯದ ಅಭಿವೃದ್ಧಿ ಕ್ಷೇತ್ರದಲ್ಲಿ ಅವರಿಗೆ ತರಬೇತಿಯನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ದಿನ 22 ಹಾಡಿಗಳಿಂದ ಸುಮಾರು 600ಕ್ಕೂ ಹೆಚ್ಚು ಮಕ್ಕಳನ್ನ ಇಲ್ಲಿ ಕರೆಸಿ ಆದಿವಾಸಿಗಳ ಮಕ್ಕಳ ಕೂಟ ಅಂತೇಳಿ ಕಲ್ಚರಲ್ ಪ್ರೋಗ್ರಾಮಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಒಂದು ಸಮಾರಂಭದಲ್ಲಿ ಈಗಾಗಲೇ ಬಿಇಒ ಅವರು, ಡೆಪ್ಟಿ ತಹಸೀಲ್ದಾರ್ ಅವರು ಮತ್ತು ಆರೋಗ್ಯಾಧಿಕಾರಿಗಳು ಮಾತನಾಡಿದ್ದಾರೆ. ಮುಂದೆ ತಹಸೀಲ್ದಾರ್ ಅವರು ಕೂಡ ಮಾತನಾಡೋರಿದ್ದಾರೆ. ಅವರು ಕಂದಾಯ ಇಲಾಖೆ, ಶಿಕ್ಷಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆಯಿಂದ ಆದಿವಾಸಿಗಳ ಕಲ್ಯಾಣಕ್ಕೋಸ್ಕರ ಇರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ನೀವೆಲ್ಲರೂ ಕೂಡ ಅದನ್ನೆಲ್ಲವನ್ನು ಬಳಕೆ ಮಾಡಿಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ತಕ್ಕಂಥದ್ದು, ನೀವೆಲ್ಲ ಆರೋಗ್ಯವಾಗಿರ್ತಕ್ಕಂಥದ್ದನ್ನು ಮಾಡಬೇಕು. ಹಾಗೆ ಕಂದಾಯ ಇಲಾಖೆ ಮತ್ತು ಇತರ ಇಲಾಖೆಗಳಿಂದ ಇರ್ತಕ್ಕಂಥ ಸೌಲಭ್ಯಗಳನ್ನು ಪಡಿಬೇಕು. ಹಾಗೆ ಇಲ್ಲಿ ಬಿಇಒ ಅವರು ಹೇಳಿದ್ರು, ಹಾಡಿಗಳಲ್ಲಿ ಬಿಲ್ಡಿಂಗ್ ಅನ್ನು ಕಟ್ಟಲಿಕ್ಕೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಮೊನ್ನೆ ಕೆಡಿಪಿ ಸಭೆಯಲ್ಲಿ ಕೂಡ ಈ ಬಗ್ಗೆ ಪ್ರಸ್ತಾಪ ಆಗಿದೆ. ನಿಮಗೆ ಅವರಿಗೆ ಆದಿವಾಸಿಗಳನ್ನ ನೀವು ಕಾಡಿನಿಂದ ಆಚೆ ತರ್ತಾ ಇದ್ದೀರಿ, ಮುಖ್ಯವಾಗಿ ಬರಬೇಕು ಅನ್ನೋ ಕಾರಣಕ್ಕೆ. ಬಟ್ ಅವರಿಗೆ ಕಿರು ಸಂಪನ್ಮೂಲ ಇದನ್ನೆಲ್ಲ ಸಂಗ್ರಹ ಮಾಡಲಿಕ್ಕೆ ಕೂಡ ಅವಕಾಶಗಳನ್ನು ಕೊಡ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಅವರ ವಿದ್ಯೆಗೆ ಮುಖ್ಯ ಒಂದು ಸ್ಥಾನವನ್ನು ಕೊಡಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ಅವರಿರೋ ಹಾಡಿಗಳಲ್ಲೇ ಒಂದು ಏನು ಬಿಲ್ಡಿಂಗ್ ಕಟ್ಟೋದಕ್ಕೆ ಮತ್ತೊಂದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಅದಕ್ಕೆ ಅರಣ್ಯ ಇಲಾಖೆಯವರು ಕೂಡ ಮಾಡಿಕೊಡ್ಬೇಕು. ಉಸ್ತುವಾರಿ ಸಚಿವರು ಮತ್ತು ಎಲ್ಲ ಎಮ್ಎಲ್ಎಗಳು ಈ ಬಗ್ಗೆ ಮೊನ್ನೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ನಮ್ಮ ಸಮುದಾಯಗಳಲ್ಲಿ ಇದನ್ನು ಮುಂದೆ ತಗೊಂಡು ಹೋಗುವಂತ ಕಾರ್ಯಕ್ರಮ ಮಾಡಲಿಕ್ಕೆ ಇದನ್ನ ನಾವು ಶುರು ಮಾಡಿದ್ದೇವೆ. ಹಾಗೂ ಸಮುದಾಯದ ಯುವ ನಾಯಕತ್ವ ಇದು ಇನ್ನೊಂದು ತುಂಬಾ ಮೇಜರ್ ಆದಂತ ಒಂದು ನಮಗೆ ಪ್ರಾಜೆಕ್ಟ್ ಆಗಿದೆ. ಪೀಪಲ್ ಟ್ರೀ ಸಂಸ್ಥೆಗೆ ಶಾಂತಿ ಹಾಗೂ ಸೌಹಾರ್ದತೆ ಹಾಡಿಗಳಲ್ಲಿ ಹಾಗೂ ನಮ್ಮ ಪರಿಸರದಲ್ಲಿ ಇದನ್ನು ತರುವ ಮುಖ್ಯ ಗುರಿಯಾಗಿದೆ. ದುಶ್ಚಟ ನಿವಾರಣೆ, ಕಾಡು ಸಂರಕ್ಷಣೆ ಹಾಗೂ ಇಂದು ಭಾರತಕ್ಕೆ ವಿಶ್ವಕ್ಕೆ ಕಾಡುತ್ತಿರುವ ಇದು 2 ಮುಖ್ಯವಾದ